ಕಾನನಗಳ ನಡುವೆ ಭೋರ್ಗರೆದು ಹರಿಯುವ ಜಲಪಾತಗಳ ದೃಶ್ಯ ಕಾವ್ಯವನ್ನ ಸವಿಯುವುದೇ ಒಂದು ತರಹದ ಮಜಾ. ಆದರೆ ದಟ್ಟ ಅರಣ್ಯಗಳ ಜನರಿಂದ ಮರೆಮಾಚಿ ಹರಿಯುವ ಈ ಜಲಪಾತಗಳನ್ನು ನೋಡುವುದು ಭಾಗ್ಯ ಕೆಲವರಿಗೆ ಮಾತ್ರ ಸಿಗುವುದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದ ಜನರಿಗೆ ಮಾತ್ರ ನಗರದ ಮಧ್ಯೆಯೇ ಕಾನನದಲ್ಲಿ ಹರಿಯುವ ಜಲಪಾತದ ಅನುಭವವನ್ನು ನೀಡುವ ಜಲಪಾತ ಹೊಂದಿದೆ. ನಗರದ ಕೂಗಳತೆಯ ದೂರದಲ್ಲಿರುವ ಈ ಜಲಪಾತವನ್ನು ವೀಕ್ಷಿಸಲು ದೂರಗಳಿಂದ ಪ್ರಕೃತಿ ಪ್ರಿಯರು ಇಲ್ಲೇ ಆಗಮಿಸುತ್ತಾರೆ. ಪ್ರಕೃತಿಯ ನಿಜವಾದ ಸೌಂದರ್ಯವನ್ನ ಉಣಬಡಿಸುವ ಮಳೆಗಾಲದಲ್ಲಿ ನೀರಿನಿಂದ ಧುಮ್ಮಿಕ್ಕಿ ಹರಿಯುವ ನದಿ ತೊರೆಗಳ ಸೌಂದರ್ಯವನ್ನ ಕಣ್ತುಂಬುವುದೇ ಒಂದು ರೀತಿ ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತದೆ. ಮಳೆ ನೀರಿನೊಂದಿಗೆ ಮೈದುಂಬಿ ಹರಿಯುವ ಈ ನದಿ ತೊರೆಗಳು ದಟ್ಟ ಅರಣ್ಯದ ನಡುವೆ ಬೆಟ್ಟ ಗುಡ್ಡಗಳ ಮೇಲಿಂದ ಜಲಪಾತವೆಂಬ ಸುಂದರ ದೃಶ್ಯ ಕಾವ್ಯವನ್ನೇ ಪ್ರಸ್ತುತಪಡಿಸುತ್ತದೆ. ಆದರೆ ದಟ್ಟ ಅರಣ್ಯಗಳ ನಡುವೆ ಇರುವ ಈ ಸುಂದರ ನೀರಿಯರ ಸವಿಯನ್ನ ಸವಿಯುವ ಭಾಗ್ಯ ಮಾತ್ರ ಕೆಲವರಿಗೆ ಮಾತ್ರ ಇರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದ ಜನರಿಗೆ ಪ್ರಕೃತಿಯ ಸುಂದರ ರಮಣೀಯ ಸೌಂದರ್ಯ ಸೂಚಕವಾದ ಜಲಪಾತಗಳನ್ನು ವೀಕ್ಷಿಸಲು ಕಾನನಗಳ ಮಧ್ಯೆ 10 ಕಿಲೋಮೀಟರ್ ಸಾಗುವ ಅನಿವಾರ್ಯತೆಯಿಲ್ಲ. ಹೌದು, ನಗರದ ಕೂಗಳತೆಯ ದೂರದಲ್ಲಿ ದಟ್ಟ ಕಾನನದ ನಡುವೆ ಹರಿಯುವ ಜಲಪಾತಗಳನ್ನೇ ಹೋಲುವ ಜಲಪಾತ ಹೊಂದಿದೆ. ಪುತ್ತೂರಿನ ಬಲ್ನಾಡ್ ಗ್ರಾಮದ ಸೇನರ ಮೂಲೆ ಎಂಬಲ್ಲೇ ಹರಿಯುವ ಸಣ್ಣ ತೊರೆಯೊಂದು ಸುಮಾರು 50 ಅಡಿ ಎತ್ತರದಿಂದ ಧುಮ್ಮಿಕ್ಕಿ ಹರಿಯುವ ಮೂಲಕ ಈ ಜಲಪಾತವನ್ನ ಸೃಷ್ಟಿಸುತ್ತದೆ. ಶುಭ್ರ ಸ್ಫಟಿಕದಂತಹ ನೀರಿರುವ ಈ ಜಲಪಾತವನ್ನ ವೀಕ್ಷಿಸಲು ಪುತ್ತೂರು ಸೇರಿದಂತೆ ಆಸುಪಾಸಿನ ಊರಿನ ಜನ ಇಲ್ಲಿ ಸೇರುತ್ತಾರೆ. ಪುತ್ತೂರು ನಗರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತವು ಸಾಮಾಜಿಕ ಜಾಲತಾಣದ ಮೂಲಕವೇ ಫೇಮಸ್ ಆದ ಜಲಪಾತವೂ ಆಗಿದೆ. ಇದು ನಮಗೆ ಮಳೆಗಾಲದಲ್ಲಿ ಮಾತ್ರ ಕಂಡುಬರುವಂಥ ಒಂದು ಫಾಲ್ಸ್ ಇದು. ಸುಮಾರು 50 ಫೀಟ್ ಎತ್ತರದಿಂದ ಬರ್ತದೆ ಈ ನೀರು. ಇದು ನಮ್ಮ ಗ್ರಾಮದೊಳಗಿರುವಂತಹ ಒಂದು ನೈಸರ್ಗಿಕವಾದಂಥ ಒಂದು ಆಕರ್ಷಣೆ. ಇದನ್ನು ನಾವು ಪ್ರವಾಸಿ ತಾಣವಾಗಿ ಸಹ ಮಾಡ್ಬೋದು. ಹೊರಗಿನವರು ಆದಷ್ಟು ಬರ್ತಾರೆ. ಈಗ ಲಾಕ್ಡೌನ್ ಇದ್ದ ಕಾರಣ ಯಾರು ಬರುವುದಿಲ್ಲ. ಇಲ್ಲಾಂದರೆ ಕಳೆದ ವರ್ಷ ಆದರೂ ತುಂಬ ಜನ ಬಂದು ನೋಡಿ ಹೋಗಿದ್ದಾರೆ ಇದನ್ನು. ಹಾಗೆ ಬಂದು ಇದನ್ನು ನೋಡಿ ಹೋಗ್ಬೋದು. ಮತ್ತು ಇಲ್ಲಿ ಗಲೀಜೆಲ್ಲ ಮಾಡಬಾರ್ದು. ಬಂದ ಮೇಲೆ ಗಲೀಜು ಯಾವುದು ಮಾಡಬಾರ್ದು. ಈಗ ತುಂಬ ಕ್ಲೀನಲ್ಲಿ ಉಂಟು. ಹಾಗೆ ಮೇಂಟೈನ್ ಮಾಡಿಕೊಂಡು ಹೋದರೆ ಇಲ್ಲಿ ಸುತ್ತಮುತ್ತಲಿನ ಇದ್ದವರಿಗೆ ಸಹ ಒಂದು ಹೆಲ್ಪ್ಫುಲ್ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಾಸಗಿ ವ್ಯಕ್ತಿಯೊಬ್ಬರ ಜಮೀನಿನ ಪಕ್ಕದಲ್ಲೇ ಈ ಜಲಪಾತವಿದ್ದು ಸ್ಥಳೀಯಾಡಳಿತ ಮನಸ್ಸು ಮಾಡಿದಲ್ಲಿ ಈ ಜಲಪಾತವನ್ನ ಪ್ರವಾಸಿ ತಾಣವಾಗಿ ಮಾಡಲು ಸಾಧ್ಯವಿದೆ. ದಟ್ಟ ಅರಣ್ಯದ ನಡುವಿರುವಂತೆ ಈ ಜಲಪಾತವನ್ನ ತಲುಪಲು ಯಾವುದೇ ಅಪಾಯವಿಲ್ಲ. ಹಾಗೂ ಜಲಪಾತದ ಸಮೀಪದಲ್ಲಿ ರಸ್ತೆಯೂ ಇದ್ದು ಪ್ರಕೃತಿ ಪ್ರಿಯರು ಅತ್ಯಂತ ಸುಲಭವಾಗಿ ಈ ಜಲಪಾತವನ್ನ ಸಂಪರ್ಕಿಸಬಹುದಾಗಿದೆ. ಮಳೆಗಾಲ ಆರಂಭಗೊಂಡು ಸುಮಾರು ಅಕ್ಟೋಬರ್ ತಿಂಗಳವರೆಗೆ ಮೈದುಂಬಿ ಹರಿಯುವ ಈ ಜಲಪಾತದ ಸೌಂದರ್ಯವನ್ನ ಪ್ರಕೃತಿ ಪ್ರಿಯರು ಒಂದು ಬಾರಿ ವೀಕ್ಷಿಸಿದ ಬಳಿಕ ಮತ್ತೆ ಬರಬೇಕೆನ್ನುವ ಆಸಕ್ತಿಯ ತಾಣವೂ ಇದಾಗಿದೆ. ಈ ಜಲತಾರೆಯನ್ನ ನೋಡಲು ಬರುವ ಪ್ರವಾಸಿಗರನ್ನ ಇಲ್ಲಿಯ ಸ್ಥಳೀಯರು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದು, ಆದರೆ ಇಲ್ಲಿ ಪ್ರಕೃತಿಗೆ ಹಾನಿ ಮಾಡುವಂತಹ ಕೆಲಸವನ್ನ ಯಾರು ಮಾಡುವಂತಿಲ್ಲ ಎನ್ನುವ ಎಚ್ಚರಿಕೆಯನ್ನ ನೀಡುತ್ತಾರೆ. ಇದು ಬಲ್ನಾಡ್ ಫಾಲ್ಸ್ ಅಂತೇಳಿ ಈಗೀಗ ಅಷ್ಟೇ ಫೇಮಸ್ ಆಗಿದ್ದಂಥ ಒಂದು ಪ್ಲೇಸ್. ಇದೊಂದು ತುಂಬ ವರ್ಷದಿಂದ ನಾವಿಲ್ಲಿ ಬರ್ತಿದ್ದೇವೆ. ಅಂದರೆ ಇದು ತುಂಬ ಫೇಮಸ್ ಆಗಲಿಲ್ಲ ಆವಾಗ. ಇವಾಗ ಅಂದರೆ ಸ್ವಲ್ಪ ಈ ಸೋಷಲ್ ಮೀಡಿಯಾದಲ್ಲೆಲ್ಲ ಸ್ಪ್ರೆಡ್ ಆಗಿ ಫೇಮಸ್ ಆಗ್ತಾ ಉಂಟು. ಇದೊಂದು ಸಾಧಾರಣ ಒಂದು 50-60 ಫೀಟ್ ಇರ್ಬೋದು. ಇದೊಂದು ಪ್ರವಾಸಿ ತಾಣ ಮತ್ತು ಫ್ಯಾಮಿಲಿಯೆಲ್ಲ ಬರೋವರಿಗೆ ಭಾರಿ ಒಳ್ಳೆ ಜಾಗ ಇದೆ. ಇದೊಂದು ಅಕ್ಟೋಬರ್ ತನಕ ಒಳ್ಳೆ ನೀರಿರ್ತದೆ. ಬರುವವರಿಗೆ ಅಕ್ಟೋಬರಲ್ಲಿ ಒಳ್ಳೆ ಜಾಗ ಇದೆ. ಅಂದರೆ ಇವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆದಷ್ಟೇ ಅಲ್ಲ, ಅಷ್ಟೊಂದು ನೀರಿಲ್ಲ. ಈ ಅಕ್ಟೋಬರ್ ಅಷ್ಟೊತ್ತು ಫುಲ್ಲು ಕವರ್ ಆಗ್ತದೆ ನೀರಲ್ಲಿ. ಒಳ್ಳೆ ನೀರಿರ್ತದೆ ಅವಾಗ, ಭಾರಿ ಚಂದ. ಅವಾಗ ಫ್ಯಾಮಿಲಿ ಎಲ್ಲ ತುಂಬ ಮಂದಿ ಬರ್ತಾರೆ. ಕೊರೋನಾ ಲಾಕ್ಡೌನ್ ಕಾರಣಕ್ಕಾಗಿ ಈ ಬಾರಿ ಜಲಪಾತವನ್ನ ನೋಡಲು ಬರುವ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿದೆ. ಆದರೂ ವೀಕೆಂಡ್ನಲ್ಲಿ ಇಲ್ಲಿ ಪ್ರವಾಸಿಗರ ಹಾಗೂ ಸ್ಥಳೀಯರ ಸಂಖ್ಯೆ ಹೆಚ್ಚಾಗಿದ್ದು ಇಲ್ಲಿನ ಪ್ರಕೃತಿ ರಮಣೀಯ ಸೌಂದರ್ಯವನ್ನ ಸವಿಯುತ್ತಾರೆ. ಅನಿಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.